ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ಯುವ ಮತ್ತು ಸಮಾಜದ ರಕ್ಷಣೆಗೆ ಇರುವ ಪೊಲೀಸರನ್ನ ಕೆಟ್ಟದಾಗಿ ಮತ್ತು ಹಾಸ್ಯಾಸ್ಪದವಾಗಿ ಬಿಂಬಿಸಿರುವುದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ನಿನ್ನೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವೀರೇಂದ್ರ ಹೆಗ್ಗಡೆ ಅವರ ಹೇಳಿಕೆಗೆ ಸಹಮತ ವ್ಯಕ್ತಪಡಿಸಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವಿರುವ ದೇಶ ಎಂದು ಪೊಲೀಸರನ್ನ ಕೆಟ್ಟದಾಗಿ ಬಿಂಬಿಸುವುದು ಸರಿಯಲ್ಲ. ಪೊಲೀಸರ ಮೇಲೆ ಹಲ್ಲೆ ಮಾಡಿರುವವರು ಅನಾಚಾರ, ಅತ್ಯಾಚಾರಿಗಳನ್ನು, ಗೂಂಡಾಗಳನ್ನು, ರೌಡಿ ಶೀಟರ್ಗಳನ್ನು ಹೀರೋಗಳಂತೆ ಸಿನಿಮಾಗಳಲ್ಲಿ ತೋರಿಸುವುದು ಕಂಡಾಗ ನಮಗೂ ಬೇಸರವಾಗುತ್ತದೆ. ಇಂತಹ ವೈಭವೀಕರಣ ಯಾವತ್ತೂ ನಡೆಯಬಾರದು ಎಂದು ಶಶಿಕುಮಾರ್ ಅಭಿಪ್ರಾಯಪಟ್ಟರು. ಮಂಗಳೂರಿನಲ್ಲಿ ನಡೆದ ಪೊಲೀಸ್ ಆಕಾಂಕ್ಷಿಗಳ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಿನ್ನೆ ನಡೆದ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ಪೊಲೀಸ್ ವತಿಯಿಂದ ನಾವು ಸುಮಾರು ಒಂದು ತಿಂಗಳ ಕಾಲ 206 ಜನ PSI ಮತ್ತು PC ಹುದ್ದೆಗಳ ಆಕಾಂಕ್ಷಿಗಳಿಗೆ ಒಂದು ತಿಂಗಳ ಕಾಲ ನಾವು ತರಬೇತಿ ನೀಡುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ಈ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಪೊಲೀಸ್ ಇಲಾಖೆಯನ್ನು ಕಾಮಿಡಿಯನ್ಸ್ ರೀತಿಯಲ್ಲಿ ಜೋಕ್ಗಳಾಗಿ ಮತ್ತು ತುಂಬ ಕೆಟ್ಟದಾಗಿ ಚಲನಚಿತ್ರಗಳಲ್ಲಿ ಪ್ರದರ್ಶನ ಮಾಡುವಂಥದ್ದು ಮತ್ತು ಕ್ಯಾರೆಕ್ಟರ್ಗಳನ್ನು ತೋರಿಸುವಂಥದ್ದು ಅವರಿಗೆ ತುಂಬ ನೋವುಂಟು ಮಾಡುತ್ತೆ, ಬೇಸರ ಉಂಟು ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಪೊಲೀಸ್ ಇಲಾಖೆ ಬಹಳಷ್ಟು ಶ್ರಮಪಟ್ಟು ಎಷ್ಟೋ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರುತ್ತೆ. ಅದೆಲ್ಲ ಇದ್ದಾಗಿಯೂ ಕೂಡ ಕೆಲವು ತುಂಬ ಕೆಟ್ಟದಾಗಿ ತೋರಿಸುವಂಥದ್ದು ಮಾಡಿದಾಗ ನಮಗೂ ಕೂಡ ತುಂಬ ಬೇಸರ ಆಗುತ್ತೆ. ಆದರೆ ನಮ್ಮದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವಂಥ ದೇಶ. ಹಂಗಂತ ಪ್ರತಿಯೊಬ್ಬ ಯಾರು ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ಸ್ ಇರ್ತಾರೆ, ಅವ್ರುಗಳು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಡೀತಿರುವಂಥ ಕೆಲಸವನ್ನು ಕೂಡ ಪ್ರೊಜೆಕ್ಟ್ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಅವಕಾಶ ಇರುತ್ತೆ. ಭಾಳ ದುರಂತ ಅಂತಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥವನು, ಅಮಾಯಕರಿಗೆ ತೊಂದರೆ ಕೊಟ್ಟು ಕೊಲೆ ಮಾಡಿರುವಂಥವನು, ಅತ್ಯಾಚಾರಗಳನ್ನ ಮಾಡಿರುವಂಥವನು, ಅನಾಚಾರಗಳು ಮಾಡಿರುವಂಥವನು, ಅಂಥ ರೌಡಿ ಶೀಟರ್ಸ್ನ, ಅಂಥ ಗೂಂಡಾ ಎಲಿಮೆಂಟ್ಸ್ನ, ಅಂಥ ಥರ್ಡ್ ರೇಟೆಡ್ ರೋಗ್ಸ್ನ ಹೀರೋಗಳ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಕೆಲವು ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಇಲಾಖೆ ಒಳಗಡೆ ಕೆಲಸ ಮಾಡ್ತಿರೋ ನಮಗೆ ತುಂಬ ಅಸಹ್ಯ ಅನಿಸುತ್ತೆ. ಯಾಕಂದರೆ ನಾನು ಇತ್ತೀಚೆಗಷ್ಟೇ ಕೆಲವು ನೋಡಿದ್ದೆ, ಬೆಂಗಳೂರಲ್ಲಿ ಇದ್ದಂಥ ಕೆಲವು ಅಂಡರ್ವರ್ಲ್ಡ್ ಡಾನ್ಸ್ ರೀತಿಯಲ್ಲಿದ್ದಂಥವ್ರು, ಅಂಡರ್ವರ್ಲ್ಡ್ ರೌಡೀಸು ಅಂತಂದು ತಮ್ಮನ್ನು ತಾವೇ ಪಟ್ಟ ಕಟ್ಕೊಂಡು ಜನಗಳಿಗೆ ಸುಲಿಗೆ ಮಾಡೋವಂಥ ಕೆಲಸ ಮಾಡ್ತಿರೋವಂಥವ್ರ ಹೆಸರುಗಳಲ್ಲಿ ಸಿನಿಮಾ ಟ್ರೈಲರ್ಗಳು ಬಂದಿದ್ದು ನೋಡಿದ್ದೀನಿ, ಸಾಕಷ್ಟು ಸಿನಿಮಾಗಳು ಬಂದಿದ್ದು ನೋಡಿದ್ದೀನಿ. ಫಿಕ್ಷನಲ್ಲಿದ್ದರೆ ಅದು ಬೇರೆ, ವ್ಯಕ್ತಿಗಳನ್ನೇ ಗ್ಲೋರಿಫೈ ಮಾಡಿ ಈ ರೌಡಿ ಶೀಟರ್ಸ್ನ ಮತ್ತು ರೌಡಿಗಳನ್ನು, ಗೂಂಡಾ ಎಲಿಮೆಂಟ್ಸ್ನ ಅವ್ರನ್ನ ಗ್ಲೋರಿಫೈ ಮಾಡಿ ಹೀರೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುವಂಥದ್ದು ಭಾಳ ಕೆಟ್ಟ ಒಂದು ಅಭಿರುಚಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ.